ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆಯವರು ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಪ್ರಾಸ್ಟೇಟ್ ಅನ್ನುವಂತಹ ಒಂದು ವಿಚಾರದ ಕುರಿತು ಯೂರೋಲಜಿ ಅಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ವಿಭಾಗದ ಅಸೋಸಿಯೇಟರ್ ಪ್ರೊಫೆಸರ್ ಪ್ರಶಾಂತ್ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ವಿಚಾರದ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನಾಗಲೇ ಹೇಳಿದೆ ಪ್ರೋಸ್ಟೇಟ್ ಅಂತ ಹೇಳಿದರೆ, ಸೊ ಏನಿದು ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಅನ್ನುವಂಥದ್ದು ಡಾಕ್ಟರ್? ಪ್ರೋಸ್ಟೇಟ್ ಗ್ರಂಥಿ ಅನ್ನುವಂಥದ್ದು ಗಂಡಸರಲ್ಲಿ ಮಾತ್ರ ಕಂಡು ಬರುವಂಥ ಒಂದು ಗ್ರಂಥಿ. ಓಕೆ. ಅದು ಮೂತ್ರಕೋಶ ಏನು ಹೇಳ್ತೇವೆ, ಯುರಿನರಿ ಬ್ಲಾಡರ್ ಮತ್ತು ಮೂತ್ರ ನಳಿಕೆ ಅಂದರೆ ಯುರೆತ್ರಾ ಅಂತ ಹೇಳ್ತೇವೆ, ಅಂದರೆ ಹೊರಗಡೆ ಮೂತ್ರ ಹೋಗುವಂಥ ಇರುವಂಥ ಟ್ಯೂಬ್, ಅದರ ಮಧ್ಯದಲ್ಲಿ ಮೂತ್ರಕೋಶದಿಂದ ಮೂತ್ರನಾಳ ಸ್ಟಾರ್ಟ್ ಆಗುವ ಜಾಗದಲ್ಲಿ ಈ ಗ್ರಂಥಿ ಇರ್ತದೆ. ಇದು ಮೂತ್ರನಾಳವನ್ನು ಎಲ್ಲಾ ಕಡೆಯಿಂದ ಸುತ್ತುವರ್ದ ಇರ್ತದೆ. ಸೊ ಯೂಶುವಲಿ ಏಜ್ ಆಗ್ತಾ ಇದ್ದ ಹಾಗೆ 60 ವರ್ಷದ ನಂತರ ಆದ ಹಾಗೆ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗ್ತದೆ. ಅದನ್ನು ನಾವು ಬೆನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲೇಸಿಯಾ ಅಂತ ಕರಿತೇವೆ, BPH ಅಂತ ಸಹ ಕರಿತೇವೆ. ಸೊ ಅದರಿಂದಾಗಿ ಉಂಟಾಗುವ ತೊಂದರೆಗಳ ಬಗ್ಗೆ ಮಾತಾಡೋದು. ಓಕೆ ಡಾಕ್ಟರ್, BPH ಅಂತ ಹೇಳಿದ್ರಿ. ಸೊ ಏನಿದು BPH ಅಂದರೆ ಡಾಕ್ಟರ್? BPH ಅಂತಂದ್ರೆ ನಾನು ಹೇಳಿದ ಹಾಗೆ ಬೆನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೇವೆ. ಯೂಶುವಲಿ ಏನಾಗ್ತದೆ, ನಾರ್ಮಲ್ ಆಗಿ 50 ವರ್ಷದವರೆಗೆ ಈ ಪ್ರೋಸ್ಟೇಟ್ ಗ್ರಂಥಿ ಅಂತುವಂಥದ್ದು ತುಂಬ ಸಣ್ಣದಾಗಿರ್ತದೆ, ಒಂದು ಅಡಿಕೆ ಗಾತ್ರದಲ್ಲಿ ಇರ್ತದೆ. ಹಾಗೆ ವಯಸ್ಸಾದಾಗ 50 ವರ್ಷ ಮೇಲೆ ಆದಾಗ ಯೂಶುವಲಿ 5% ಜನರಲ್ಲಿ ಈ ಗ್ರಂಥಿಯು ದೊಡ್ಡದಾಗ್ತದೆ. ಕ್ಯಾನ್ಸರ್ ಕಾರಕವಲ್ಲದಂಥ ಅಡಿನೋಮಾ ಅಂತ ಹೇಳ್ತೇವೆ. ಅಡಿನೋಮಾಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ ಹಾಗೆ ಅದು ಏನಾಗ್ತದೆ, ಮೂತ್ರ ಫ್ಲೋ ಅನ್ನ ಬ್ಲಾಕ್ ಮಾಡ್ತದೆ, ಮೂತ್ರ ಸರಾಗವಾಗಿ ಹೋಗುವುದಿಲ್ಲ. ಸೊ ಯೂಶುವಲಿ 80 ವರ್ಷ ಆದ ಮೇಲೆ ಯೂಶುವಲಿ ಅದು 80% ಜನರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗಿರ್ತದೆ. ಎಸ್ ಡಾಕ್ಟರ್, BPH ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಿ. ಇನ್ನು ಏನಿದ್ರ ಸಿಂಪ್ಟಮ್ಸ್ ಹೇಗಿದೆ ಅನ್ನುವಂಥದ್ದು ಡಾಕ್ಟರ್? ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದ ಹಾಗೆ ಒಂದು ಎಲ್ಲರೂ ತಿಳಿಯಬೇಕಾದಂಥ ವಿಚಾರ ಏನಂತಂದರೆ, ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದ ಕೂಡಲೇ ತೊಂದರೆಗಳು ಬರಬೇಕಂತ ಇಲ್ಲ. ಕೆಲವು ರೋಗಿಗಳಲ್ಲಿ ಪ್ರೋಸ್ಟೇಟ್ ಗ್ರಂಥಿ 30 ಗ್ರಾಮ್ ಅಷ್ಟೇ ಇರ್ತದೆ, ಬಟ್ ಆದರೆ ಅವರಲ್ಲಿ ತುಂಬ ರೋಗ ಲಕ್ಷಣಗಳಿರ್ತದೆ. ಅದೇ ರೀತಿ ಕೆಲವು ರೋಗಿಗಳಲ್ಲಿ 100 ಗ್ರಾಮ್ ವರೆಗೆ ಪ್ರೋಸ್ಟೇಟ್ ಗ್ರಂಥಿ ಇರ್ತದೆ, ಬಟ್ ಅವರಲ್ಲಿ ಯಾವುದೇ ಮೂತ್ರ ಹೋಗಲಿಕ್ಕೆ ಯಾವುದೇ ತೊಂದರೆಗಳಿರುವುದಿಲ್ಲ. ಸೊ ಹಾಗಾಗಿ ನಮಗೆ ಈ ರೋಗ ಲಕ್ಷಣಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಅದರ ಮೇಲೆ ನಾವು ನಮ್ಮ ಪೇಷಂಟ್ಗಳಿಗೆ ಚಿಕಿತ್ಸೆ ಬೇಕಾ ಬೇಡ ಅನ್ನೋದನ್ನ ತೀರ್ಮಾನ ಮಾಡ್ತೇವೆ. ಸೊ ಯೂಶುವಲಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದ ರೋಗಿಗಳಲ್ಲಿ ಹೆಚ್ಚಾಗಿ ರಾತ್ರಿ ಪದೇ ಮೂತ್ರ ಹೋಗುವ ವಿಸರ್ಜನೆ. ಯೂಶುವಲಿ ಏನಾಗ್ತದೆ ಅಂತಂದ್ರೆ, ರಾತ್ರಿ ಯೂಶುವಲಿ ನಾರ್ಮಲ್ ಆಗಿ ಒಂದು ಬಾರಿ ಮೂತ್ರ ಮಾಡ್ತಾರೆ. ಯೂಶುವಲಿ ಈ ಪ್ರೋಸ್ಟೇಟ್ ಗ್ರಂಥಿಯ ರೋಗಿಗಳಲ್ಲಿ 2 ರಿಂದ 3 ಟೈಮ್ ಅವರು ಪದೇ ರಾತ್ರಿ ಎದ್ದು ಮೂತ್ರಕ್ಕೆ ಹೋಗ್ತಾರೆ. ಎಲ್ಲ ಟೈಮಲ್ಲಿ ಅವರು ಸ್ವಲ್ಪ ಪ್ರಮಾಣದ ಮೂತ್ರವನ್ನು ಮಾಡ್ತಾರೆ. ಇದು ಮೇಯ್ನ್ ಆಗಿ ಕಂಡು ಬರುವಂಥ ಲಕ್ಷಣ. ಅದಲ್ಲದೆ ರೋಗಿಗಳಲ್ಲಿ ಮೂತ್ರ ಮಾಡುವ ಸ್ಪೀಡ್ ಏನಿರ್ತದೆ, ವೇಗ ಏನಿರ್ತದೆ, ಅದು ಕಡಿಮೆ ಆಗ್ತಾ ಹೋಗ್ತದೆ. ತುಂಬ ಹೊತ್ತು ಬಾತ್ರೂಮಲ್ಲಿ ನಿಲ್ಬೇಕಾಗಿ ಬರ್ತದೆ. ಮತ್ತೆ ಮೂತ್ರ ಮಾಡಬೇಕಾದ್ರೆ ಫ್ಲೋ ಮಧ್ಯದಲ್ಲಿ ಕಟ್ ಆಗುವಂಥದ್ದು ಬರ್ತದೆ. ಮತ್ತೆ ಕೆಲವರಿಗೆ ಮೂತ್ರ ಮಾಡಬೇಕು ಅಂದ ಕೂಡ ಅರ್ಜೆಂಟ್ ಆಗಿ ಮಾಡಲೇಬೇಕು, ಅದನ್ನು ಹಿಡಿದು ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಆ ಟೈಮಲ್ಲಿ ಮೂತ್ರ ಲೀಕ್ ಆಗುವುದು ಅಂತ ಹೇಳ್ತೇವೆ, ಇನ್ಕಾಂಟಿನೆನ್ಸ್ ಅಂತ ಹೇಳ್ತೇವೆ, ಇದಾಗುವಂತ ಚಾನ್ಸಸ್ ಇರ್ತದೆ. ಇದಲ್ಲದೆ ಕೆಲವರಿಗೆ ಮೂತ್ರ ಮಾಡಿದ ನಂತರ ಕಂಪ್ಲೀಟ್ ಮೂತ್ರ ಖಾಲಿ ಆಗದೆ ಇರುವಂಥದ್ದು, ಮೂತ್ರ ಮಾಡಿ ಬಂದ ನಂತರ ಸಹ ಮೂತ್ರ ಉಳಿದಿದೆ ಅಂತ ಭಾವನೆ ಬರುವಂಥದ್ದು. ಸೊ ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದಾಗ ಕಂಡು ಬರ್ತದೆ. ಎಸ್ ಡಾಕ್ಟರ್, ಇದರ ಲಕ್ಷಣಗಳೇನು ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಿ. ಇನ್ನು ಇದರಿಂದ ಉಂಟಾಗುವಂತಹ ಗಂಭೀರ ಸಮಸ್ಯೆಗಳು ಏನು ಅನ್ನುವಂಥದ್ದು ಡಾಕ್ಟರ್? ಯೂಶುವಲಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದಾಗ ಈಗ ನಾನು ಹೇಳಿದ ರೋಗ ಲಕ್ಷಣಗಳಲ್ಲದೆ ಪದೇ ಸೋಂಕಾಗುವಂಥದ್ದು, ಇನ್ಫೆಕ್ಷನ್ ಆಗುವುದು ಅಂತ ಹೇಳ್ತೇವೆ. ಯಾಕಂತಂದ್ರೆ ಮೂತ್ರ ಮಾಡಿದ ಮೇಲೆ ಅಲ್ಲಿಯೇ ಮೂತ್ರ ಉಳ್ಕೊಳ್ಳುವುದರಿಂದ ಈ ಮೂತ್ರದಲ್ಲಿ ಪದೇ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಒಂದು. ಮತ್ತೊಂದು ಏನಂತಂದ್ರೆ ಪದೇ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು. ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದಾಗ ಅಲ್ಲಿರುವಂಥ ರಕ್ತನಾಳಗಳು ಒಡೆದು ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಚಾನ್ಸಸ್ ಉಂಟು. ಇದಲ್ಲದೆ ಕೆಲವರಿಗೆ ಮೂತ್ರ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುವಂಥದ್ದು. ಸೊ ಮೂತ್ರ ಮಾಡಲಿಕ್ಕೆ ಆಗುವುದಿಲ್ಲ, ನಾವು ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಅಕ್ಯೂಟ್ ಯೂರಿನರಿ ರಿಟೆನ್ಷನ್ ಅಂತ ಕರಿತೇವೆ. ಸೊ ಮೂತ್ರ ಕಂಪ್ಲೀಟ್ ಬ್ಲಾಕ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಇದಲ್ಲದೆ ಮತ್ತೆ ಮೂತ್ರಕೋಶದಲ್ಲಿ ಏನು ಬ್ಲಾಡರ್ ಅಲ್ಲಿ ಏನಾಗ್ತದೆ, ಮೂತ್ರ ನಿಲ್ಲುವುದರಿಂದ ಮೂತ್ರಕೋಶದಲ್ಲಿ ಕಲ್ಲುಗಳಾಗುವ ಚಾನ್ಸಸ್ ಇರ್ತದೆ. ಇದಲ್ಲದೆ ಕೆಲವು ಸಲ ಏನಾಗ್ತದೆ, ಮೂತ್ರ ಹೊರಗಡೆ ಸರಾಗವಾಗಿ ಹೋಗದೆ ಇರುವುದರಿಂದ ಯೂರೆಟರ್ ಅಂತ ಹೇಳ್ತೇವೆ, ಮೂತ್ರ ಕಿಡ್ನಿಯಿಂದ ಬರುವಂತ 2 ಟ್ಯೂಬ್ಗಳಿರ್ತದೆ, ಅದರ ಮೂಲಕ ಮೂತ್ರ ವಾಪಸ್ ಕಿಡ್ನಿಗೆ ಹೋಗ್ತದೆ. ಆಗ ಕಿಡ್ನಿಗೆ ಹೋದಾಗ ಕಿಡ್ನಿ ಫಂಕ್ಷನ್ ಅಂತ ಏನು ಹೇಳ್ತೇವೆ, RFT ಅಂತ, ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ, ಅದರಲ್ಲಿ ಏರುಪೇರಾಗಿ ಕಿಡ್ನಿ ವೈಫಲ್ಯ ಆಗುವಂತ ಚಾನ್ಸಸ್ ಇರ್ತದೆ. ಇದು ಮೇಯ್ನ್ ಆಗಿ ಕಂಡು ಬರುವಂತ ಗಂಭೀರವಾದ ರೋಗ ಲಕ್ಷಣಗಳು.
ಎಸ್ ಡಾಕ್ಟರ್, ಗಂಭೀರವಾದ ರೋಗ ಲಕ್ಷಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು 60 ವರ್ಷ ವಯಸ್ಸಾದ ಪ್ರತಿಯೊಬ್ಬರಲ್ಲೂ ಕೂಡ, ಅಂದರೆ ಪ್ರತಿ ಪುರುಷರಲ್ಲೂ ಕೂಡ ಏನಾದರೂ ಪ್ರೋಸ್ಟೇಟ್ ದೊಡ್ಡದಾದಂತಹ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಿದೆಯಾ ಹೇಗೆ ಅಂತ? ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಯಾಕಂದರೆ ಹೆಚ್ಚಾಗಿ ಎಲ್ಲರೂ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂತ ಹೇಳ್ತೇವೆ. ಅದನ್ನು ಮಾಡಿಕೊಂಡು ಬರ್ತಾರೆ. ಮಾಡಿದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಪ್ರಾಸ್ಟೇಟೋಮೆಗಾಲಿ ಅಂದರೆ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಒಂದು ರಿಪೋರ್ಟನ್ನು ಕೊಡ್ತಾರೆ. ಸೊ ಹಾಗಾಗಿ ನಮಗೆ ಅಲ್ಟ್ರಾಸೌಂಡಲ್ಲಿ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತಂದ ಕೂಡಲೇ ಅವರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಹೇಳಿದಾಗೆ ಅವರಿಗೆ ರೋಗ ಲಕ್ಷಣಗಳಿದ್ದಾಗ ಆ ತಪಾಸಣೆ ಅಗತ್ಯ. ಯಾಕಂತಂದ್ರೆ ಈಗ ಮೂತ್ರ ಮಾಡಲಿಕ್ಕೆ ನಾನು ಹೇಳಿದ ಹಾಗೆ ಸಮಸ್ಯೆಗಳು ಕಂಡು ಬಂದಲ್ಲಿ ಅವರು ತಪಾಸಣೆಯನ್ನು ಮಾಡಿಸ್ಕೊಳ್ಳೇಬೇಕು. ಹಾಗಾದ್ರೆ ಈ BPH ಅನ್ನುವಂಥದ್ದನ್ನ ಹೇಗೆ ಕಂಡು ಹಿಡಿಬಹುದು ಅನ್ನುವಂಥ ಡಾಕ್ಟರ್? ನಾವು BPH ಅನ್ನು ಯೂಶುವಲಿ ನಾವು BPH ಅನ್ನು ಕಂಡು ಹಿಡಿಯುವಂಥದ್ದು ಮೇಯ್ನ್ ಆಗಿ ನಾನು ಹೇಳಿದ ಹಾಗೆ ಮೇಲಿನ ರೋಗ ಲಕ್ಷಣಗಳಿಂದ. ಅದಕ್ಕೆ ನಾವು ಒಂದು ಹೊಸ ಸ್ಕೋರ್ ಅನ್ನು ಯೂಸ್ ಮಾಡ್ತೇವೆ, IPS ಸ್ಕೋರ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಸಿಂಪ್ಟಮ್ಸ್ ಅನುಸಾರವಾಗಿ ರೋಗ ಲಕ್ಷಣ ಅನುಸಾರವಾಗಿ ಮಾರ್ಕ್ ಅನ್ನು ಕೊಡ್ತೇವೆ. ಆ ಮಾರ್ಕಿನ ಮೇಲೆ ಅವರಿಗೆ ಎಷ್ಟು ತುಂಬಾ ತೊಂದರೆ ಉಂಟು, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ನಾವು ಕ್ಲಾಸಿಫೈ ಮಾಡ್ತೇವೆ ಸಿಂಪ್ಟಮ್ಸ್ ವೈಸ್ ಅಲ್ಲಿ. ಅದಲ್ಲದೆ ನಾವು ಮಲದ್ವಾರದ ಮೂಲಕ ಪ್ರಾಸ್ಟೇಟ್ ಗ್ರಂಥಿಯನ್ನ ಫೀಲ್ ಮಾಡೋದ್ರ ಮೂಲಕ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಸೊ ಆವಾಗ ನಮಗೆ ಪ್ರಾಸ್ಟೇಟ್ ಎಷ್ಟು ಗ್ರಂಥಿ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಇನ್ಫೆಕ್ಷನ್ ಅಂದ್ರೆ ಸೋಂಕು ಉಂಟಾ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವ ಚಾನ್ಸಸ್ ಉಂಟಾ ಅನ್ನೋದನ್ನು ಸಹ ನಾವು ಕಂಡುಹಿಡಿತೇವೆ. ಇದಲ್ಲದೆ ನಾವು ಮತ್ತೆ ಯೂಶುವಲಿ ಮಾಡುವಂಥದ್ದು ಅಲ್ಟ್ರಾಸೌಂಡ್ ಅಂದ್ರೆ ಸೋನೋಗ್ರಫಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಮಗೆ ಪ್ರಾಸ್ಟೇಟ್ ಗ್ರಂಥಿ ಎಷ್ಟು ದೊಡ್ಡದಾಗಿದೆ, ಮತ್ತೆ ಮೂತ್ರಕೋಶದಲ್ಲಿ ಕಲ್ಲುಗಳಾಗಿದೆಯಾ ಅಥವಾ ಮೂತ್ರ ಅನ್ನುವಂಥದ್ದು ಕಿಡ್ನಿಗೆ ಹೋಗ್ತಾ ಉಂಟಾ ಅನ್ನೋದರ ಬಗ್ಗೆ ಸಹ ನಮಗೆ ಗೊತ್ತಾಗ್ತದೆ. ಇದಲ್ಲದೆ ನಾವು ಮತ್ತೊಂದು ಮಾಡುವಂತ ರುಟೀನ್ ಆಗಿ ಮಾಡುವಂತ ಟೆಸ್ಟ್ ಅಂತಂದ್ರೆ ಯೂರಿನ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಯೂರಿನ್ ರೂಟೀನ್ ಎಕ್ಸಾಮಿನೇಷನ್ ಮತ್ತು ಯೂರಿನ್ ಕಲ್ಚರ್ ಅಂತ ಹೇಳ್ತೇವೆ. ಈ ರೋಗಿಗಳಲ್ಲಿ ನಮಗೆ ಈ ಇನ್ಫೆಕ್ಷನ್ ರೋಗ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಲ್ಚರ್ ಅಂತ ಹೇಳ್ತೇವೆ, ಅದು ಕ್ರಿಮಿಗಳನ್ನು ಬಳಸ್ತೇವೆ. ಸೊ ಅದರಿಂದ ನಮಗೆ ಮೂತ್ರದಲ್ಲಿ ಸೋಂಕು ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ. ಇದು ಅಲ್ಲದೆ ನಾವು PSA ಟೆಸ್ಟ್ ಅಂತ ಮಾಡ್ತೇವೆ, ಪ್ರೋಸ್ಟಾಟಿಕ್ ಸ್ಪೆಸಿಫಿಕ್ ಆಂಟಿಜನ್ ಅನ್ನುವಂಥದ್ದು. ಇದು ಹೆಚ್ಚಾಗಿ ಪ್ರಾಸ್ಟೇಟ್ ಗ್ರಂಥಿ ಕ್ಯಾನ್ಸರ್ ಉಂಟಾ ಇಲ್ವಾ ಅನ್ನೋದನ್ನ ಕಂಡುಹಿಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಯೂಶುವಲಿ PSA ಅನ್ನುವಂಥದ್ದು ಬೇರೆ ಕ್ಯಾನ್ಸರ್ ಅಲ್ಲದೆ ಬೇರೆ ಕಂಡೀಷನ್ ಅಲ್ಲಿಯೂ ಸಹ ಹೆಚ್ಚಾಗ್ತದೆ. ಈಗ ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಇನ್ಫೆಕ್ಷನ್ ಇದ್ರೂ ಸಹ PSA ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಇಲ್ಲ ಪೇಷಂಟಿಗೆ ನಾವು ಪ್ರಾಸ್ಟಾಟಿಕ್ ಮಸಾಜ್ ಅನ್ನ ಮಾಡಿದ್ರೆ ಸಹ PSA ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಹಾಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿಯೂ ಸಹ ಇದು ಜಾಸ್ತಿ ಆಗ್ತದೆ. ಸೊ ನಾವು ಈ ರೋಗ ಲಕ್ಷಣಗಳೊಟ್ಟಿಗೆ ನಮ್ಮ ಪರೀಕ್ಷೆ ಮತ್ತೆ PSA ಟೆಸ್ಟಿನ ಮೇಲೆ ರೋಗಿಗೆ ಕ್ಯಾನ್ಸರ್ ಉಂಟಾ ಇಲ್ವಾ ಅಂತ ಕಂಡುಹಿಡಿತೇವೆ. ಎಸ್ ಡಾಕ್ಟರ್, ಪ್ರಾಸ್ಟೇಟ್ ಆಗಿರ್ಬೋದು ಅಥವಾ BPH ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಡಾಕ್ಟರ್. ಇನ್ನಷ್ಟು ಮಾತನಾಡೋಣ, ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನೀವು ಹೇಳ್ತಾ ಇದ್ರಿ BPH ಅನ್ನು ಯಾವ ರೀತಿಯಲ್ಲಿ ಕಂಡು ಹಿಡಿಬೋದು ಅನ್ನೋಂಥದ್ರ ಕುರಿತಾಗಿ ಹೇಳ್ತಾ ಇದ್ರಿ. ಇನ್ನು ಯೂರೋಫ್ಲೋಮೆಟ್ರಿ ಅಂದ್ರೆ ಏನು ಅನ್ನೋಂಥದ್ದು ಡಾಕ್ಟರ್ ಆಗಲೇ ಹೇಳ್ತಾ ಇದ್ರಿ ಇದ್ರ ಬಗ್ಗೆ. ಸೊ ಇನ್ನಷ್ಟು ಮಾಹಿತಿ ಡಾಕ್ಟರ್. ಯೂರೋಫ್ಲೋಮೆಟ್ರಿ ಅಂತಂದರೆ ನಾನು ಆಲ್ರೆಡಿ ಹೇಳಿದಾಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಬರೀ ಪ್ರಾಸ್ಟೇಟ್ ಸೈಜ್ ಮಾತ್ರ ಗೊತ್ತಾಗ್ತದೆ. ಅದರಿಂದ ಎಷ್ಟರ ಮಟ್ಟದಲ್ಲಿ ರೋಗಿಗೆ ತೊಂದರೆಗಳಿದೆ ಅಂತ ಕಂಡುಹಿಡಲಿಕ್ಕೆ. ಈಗ ನಮಗೆ ರೋಗ ಲಕ್ಷಣದಲ್ಲಿ ಬರೀ ಆಬ್ಜೆಕ್ಟಿವ್ ವಿಷಯಗಳು ಗೊತ್ತಾಗೋದಿಲ್ಲ, ಸಬ್ಜೆಕ್ಟಿವ್ ಆಗಿರುವಂಥದ್ದು ಮಾತ್ರ ಪೇಷಂಟ್ನ ರೋಗ ಲಕ್ಷಣಗಳು ಮಾತ್ರ ಗೊತ್ತಾಗ್ತದೆ. ಯೂರೋಫ್ಲೋಮೆಟ್ರಿ ಅಂತಂದರೆ ನಾವು ಪೇಷಂಟನ್ನು ಒಂದು ಕ್ಲೋಸೆಟಲ್ಲಿ ಮೂತ್ರ ಮಾಡಲಿಕ್ಕೆ ಹೇಳ್ತೇವೆ. ಆವಾಗ ನಮಗೆ ಮೂತ್ರದ ಸ್ಪೀಡು ಮ್ಯಾಕ್ಸಿಮಮ್ ಫ್ಲೋ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತದೆ. ಯೂಶುವಲಿ ಯೂರೋಫ್ಲೋಮೆಟ್ರಿ ಸ್ಪೀಡ್ ಅನ್ನುವಂಥದ್ದು 10 ml/s ಗಿಂತ ಕಡಿಮೆ ಇದ್ದಾಗ ನಾವು ಅದರಿಂದ ಮೂತ್ರ ಹೋಗಲಿಕ್ಕೆ ಅವರಿಗೆ ಸಮಸ್ಯೆಗಳು ಉಂಟು, ಸಿವಿಯರ್ ಆದ ಸಮಸ್ಯೆಗಳು ಉಂಟು ಅಂತ ನಾವು ಡಿಸೈಡ್ ಮಾಡ್ತೇವೆ. ಯಾವಾಗ ಯೂರೋಫ್ಲೋಮೆಟ್ರಿಯಲ್ಲಿ ಮ್ಯಾಕ್ಸಿಮಮ್ ಫ್ಲೋ ರೇಟ್ 5 ml/s ಗಿಂತ ಕಡಿಮೆ ಇದ್ದರೆ ಅವರಿಗೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರ್ತದೆ. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ನೀವು ಯೂರೋಡೈನಾಮಿಕ್ ಸ್ಟಡಿ ಅಂತ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಡಾಕ್ಟರ್. ಯೂರೋಡೈನಾಮಿಕ್ ಸ್ಟಡಿ ಅಂತಂತಂದರೆ ಈಗ ಮೂತ್ರ ಮಾಡುವಂಥದ್ದು ಒಂದು ಸಂಕೀರ್ಣವಾದಂಥ ಒಂದು ಪ್ರೊಸೆಸ್. ಅದರಲ್ಲಿ ಹೇಗೆ ಅಂತಂದರೆ ಮೂತ್ರನಾಳ ಓಪನ್ ಆಗಬೇಕು, ಅದೇ ರೀತಿ ಮೂತ್ರಕೋಶ ಅನ್ನುವಂಥದ್ದು ಸಣ್ಣದಾಗಬೇಕು. ಆವಾಗ ಮಾತ್ರ ಮೂತ್ರ ಸರಾಗವಾಗಿ ಫ್ಲೋ ಆಗ್ತದೆ. ಈಗ ಪ್ರಾಸ್ಟೇಟ್ ತೊಂದರೆ ಇರುವುದರಿಂದ ಮೂತ್ರನಾಳದಲ್ಲಿ ಬ್ಲಾಕ್ ಆಗ್ತದೆ. ಅದರಿಂದ ನಮಗೆ ಮೂತ್ರಕೋಶದ ಫಂಕ್ಷನ್ ಹೇಗೆ ಉಂಟು ಅಂತ ಗೊತ್ತಾಗೋದಿಲ್ಲ. ಸೊ ಮೂತ್ರಕೋಶದ ಫಂಕ್ಷನ್, ಅದರ ಮಸಲ್ಸ್ಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಕಂಡುಹಿಡಲಿಕ್ಕೆ ನಾವು ಯೂರೋಡೈನಮಿಕ್ ಸ್ಟಡಿ ಅಂತ ಹೇಳ್ತೇವೆ, ಅದನ್ನ ಮಾಡ್ತೇವೆ. ಯೂರೋಡೈನಮಿಕ್ ಸ್ಟಡಿ ಮಾಡೋದ್ರಿಂದ ನಮಗೆ ಬ್ಲಾಡರ್ ಪ್ರೆಷರ್ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾವಾಗ ಬ್ಲಾಡರ್ ಪ್ರೆಷರ್, ಎಸ್ಪೆಷಲಿ ಯೂರಿನ್ ಮಾಡುವಾಗ ಬ್ಲಾಡರ್ ಪ್ರೆಷರ್ 60 cm ಆಫ್ ವಾಟರ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದರೆ
ಆ ರೋಗಿಗಳಲ್ಲಿ ನಾವು ಪ್ರಾಸ್ಟೇಟ್ ಶಸ್ತ್ರಚಿಕಿತ್ಸೆ ಮಾಡಿದರೆ ಸಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹೆಚ್ಚಾಗಿ ನಾವು ಯೂರೋಡೈನಮಿಕ್ ಸ್ಟಡಿಯನ್ನು ಯಾವಾಗ ಮಾಡ್ತೇವೆ ಅಂತಂದರೆ ಈ ಚಿಕಿತ್ಸೆ ಪ್ರಾಸ್ಟೇಟ್ ಸರ್ಜರಿ ಮಾಡುವ ಮುಂಚೆ, ಎಸ್ಪೆಷಲಿ ರೋಗಿಗಳು ಡಯಾಬಿಟಿಕ್ ಆಗಿದ್ದಾಗ, ಯಾಕಂದರೆ ಈಗ ಹೆಚ್ಚಿನ ಜನರಲ್ಲಿ ಈಗ ಡಯಾಬಿಟಿಸ್ ಮಧುಮೇಹ ರೋಗ ಕಾಣಿಸ್ಕೊಳ್ತಾ ಇದೆ. ಅದು ತುಂಬ ವರ್ಷ ಇದ್ದಾಗ ಸಣ್ಣ ಸಣ್ಣ ನರಗಳು ಆಟೋನಾಮಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ, ಇವುಗಳನ್ನು ಎಫೆಕ್ಟ್ ಮಾಡ್ತದೆ. ಸೊ ಎಫೆಕ್ಟ್ ಮಾಡಿದಾಗ ಈ ಮೂತ್ರಕೋಶದ ಪ್ರೆಷರಲ್ಲಿ ವ್ಯತ್ಯಾಸ ಬರುವಂಥ ಚಾನ್ಸಸ್ ತುಂಬ ಇರ್ತದೆ. ಸೊ ಆದ್ದರಿಂದಾಗಿ ನಾವು ಯೂರೋಡೈನಮಿಕ್ ಸ್ಟಡಿಯನ್ನು ಇಂಥ ರೋಗಿಗಳಲ್ಲಿ, ಇಲ್ಲ ನರ ಸಮಸ್ಯೆಗಳಿದ್ದಂಥ ರೋಗಿಗಳಲ್ಲಿ ನಾವು ರುಟೀನಾಗಿ ಯೂರೋಡೈನಮಿಕ್ ಸ್ಟಡಿ ಅನ್ನುವಂಥದ್ದು ಮಾಡ್ತೇವೆ. ಎಸ್ ಡಾಕ್ಟರ್, ಇನ್ನು BPH ಬಂದಿರುವವರಿಗೆ ಏನಾದರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಏನಾದರೂ ಇದೆಯಾ, ಹೇಗೆ? ಯೂಶ್ವಲಿ BPH ಅನ್ನುವಂಥದ್ದು ಬೆನೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಬೆನೈನ್ ಅಂತಂದರೆ ಅದು ಕ್ಯಾನ್ಸರ್ ಕಾರಕವಲ್ಲದಂಥ ಟ್ಯೂಮರ್ ಅನ್ನುವಂಥದ್ದು. ಸೊ ಯಾವಾಗಲೂ ಸಹ ಈ ಬೆನೈನ್ BPH ಅನ್ನುವಂಥದ್ದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಬಟ್ ಆದರೆ ಪೇಷಂಟ್ಸ್ಗಳಲ್ಲಿ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವ ರೋಗಿಗಳಲ್ಲಿ ಇರುವಂಥ ರೋಗ ಲಕ್ಷಣಗಳು BPH ಅಲ್ಲಿರುವಂಥ ರೋಗ ಲಕ್ಷಣಗಳು ಸೇಮ್ ಆಗಿರ್ತದೆ, ಹೆಚ್ಚಿನ ವ್ಯತ್ಯಾಸಗಳಿರುವುದಿಲ್ಲ. ರೋಗ ಲಕ್ಷಣದಿಂದ ನಾವು ಇದು ಕ್ಯಾನ್ಸರ, ಇದು BPH ಅಂತ ಕಂಡುಹಿಡಲಿಕ್ಕೆ ಆಗುವುದಿಲ್ಲ. ಸೊ ಆದ್ರಿಂದ ಈ ಮೂತ್ರ ಸಮಸ್ಯೆ ಇದ್ದಾಗ ಯೂರಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ ಪರೀಕ್ಷೆ ಮಾಡಿಸಿಕೊಳ್ಳುವುದಂತೂ ಒಳ್ಳೆಯದು. ಯಾಕಂತಂದರೆ ಅದರಿಂದ ಅವರು ಮಾತ್ರ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬಲ್ಲರು, ಕ್ಯಾನ್ಸರ ಅಲ್ವಾ ಅಂತ ಕಂಡುಹಿಡಿಯಬಲ್ಲರು. ಎಸ್ ಡಾಕ್ಟರ್, ಹಾಗೆಯೇ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ ಈಗ. ಸೊ ಇದನ್ನು ಪತ್ತೆ ಮಾಡೋದು ಹೇಗೆ ಅನ್ನುವಂಥದ್ದು ಡಾಕ್ಟರ್? ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು ನಾನು ಹೇಳಿದಾಗ ಈ ರೋಗ ಲಕ್ಷಣಗಳಲ್ಲದೆ, ಈಗ ಹೇಳಿದಂಥ ರೋಗ ಲಕ್ಷಣಗಳಲ್ಲದೆ ನಾವು ಈ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ, ಏನು PR ಅಂತ ಹೇಳ್ತೇವೆ, ಈ ಮಲದ್ವಾರದ ಮೂಲಕ ಪ್ರಾಸ್ಟೇಟ್ ಗ್ರಂಥಿಯನ್ನು ಫೀಲ್ ಮಾಡ್ತೇವೆ. ಯೂಶ್ವಲಿ ಈ ರೋಗ ಇದ್ದವರಿಗೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದವರಿಗೆ ಅದು ಯೂಶ್ವಲಿ 80% ಜನರಲ್ಲಿ ಬಹಳ ಗಟ್ಟಿಯಾಗಿರ್ತದೆ, ಸ್ಟೋನಿ ಹಾರ್ಡ್ ಅಂತ ಹೇಳ್ತೇವೆ, ಅಷ್ಟು ಹಾರ್ಡ್ ಆಗಿರ್ತದೆ. ಯಾಕಂತಂದರೆ ಇದು ಯಾಕೆ ಅಂತಂದರೆ 80% ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಗಳು ಯೂಶ್ವಲಿ ಪೆರಿಫರಲ್ ಝೋನ್ ಅಂದರೆ ಈ ನಾವು ಮಲದ್ವಾರದ ಪರೀಕ್ಷೆಯ ಮೂಲಕ ಕಂಡುಹಿಡಿಬಹುದು 80% ಕ್ಯಾನ್ಸರ್ಗಳನ್ನು. ಸೊ ಅದರಲ್ಲಿ ಗೊತ್ತಾಗ್ತದೆ. ಅದಲ್ಲದೆ ನಾವು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ. ಸೊ ಮಲದ್ವಾರದ ಮೂಲಕ ಅಲ್ಟ್ರಾಸೌಂಡ್ ಅನ್ನು ಮಾಡ್ತೇವೆ. ಸೊ ಅದರಲ್ಲಿಯೂ ಸಹ ನಮಗೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಗಡ್ಡೆಗಳನ್ನು ಕಂಡುಹಿಡಿಬಹುದು. ಇದಲ್ಲದೆ ಮತ್ತೆ ನಾವು ಹೇಳಿದಾಗೆ PSA, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ಎಲ್ಲ ಮನುಷ್ಯರಲ್ಲಿ 4ರಿಂದ ಕಡಿಮೆ ಇರ್ತದೆ. ಯೂಶ್ವಲಿ PSA ಅನ್ನುವಂಥದ್ದು 4ರಿಂದ ಕಡಿಮೆ ಇರ್ತದೆ. ಇದು ಮ್ಯಾಕ್ಸಿಮಮ್ ರೆಫರೆನ್ಸ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಯಾಕಂದರೆ ಕೆಲವರಿಗೆ 2 ಇರ್ಬೋದು, 1.5 ಇರ್ಬೋದು, ಅದು ಪ್ರಾಸ್ಟೇಟ್ ಗ್ರಂಥಿಯ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಯಾವಾಗ 4ಕ್ಕಿಂತ ಜಾಸ್ತಿ ಆಗ್ತದೆ, 4ರಿಂದ 10 ಇದ್ದಾಗ ನಾವು ಬೇರೆ ಟೆಸ್ಟ್ಗಳು ಮಾಡುವುದರ ಮೂಲಕ ಇದು ಕ್ಯಾನ್ಸರಿಂದ ಜಾಸ್ತಿ ಆಗಿದೆಯಾ ಅಂತ ಕಂಡುಹಿಡಿಬೋದು. ಯಾವಾಗ PSA ಅನ್ನುವಂಥದ್ದು 1000, 2000, 3000 ಇದೆ ಅಂತಂದರೆ ಅದು ಡೆಫಿನೆಟ್ ಆಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ತದೆ. ಅದಲ್ಲದೆ ಅದು ಆಲ್ರೆಡಿ ಆ ಕ್ಯಾನ್ಸರ್ ಅನ್ನುವಂಥದ್ದು ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗಿರ್ತದೆ, ಎಸ್ಪೆಷಲಿ ಮೂಳೆಗಳಿಗೆ, ಲಂಗ್ಸ್ಗಳಿಗೆ ಸ್ಪ್ರೆಡ್ ಆಗಿರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಎಸ್ ಡಾಕ್ಟರ್, ಈಗ ಯೂಶ್ವಲಿ ಹೇಳಬೇಕು ಅಂತ ಹೇಳಿದರೆ ಯಾವ ಏಜಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬೋದು ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು? ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚಾಗಿ ಇದು ವೆಸ್ಟರ್ನ್ ಕಂಟ್ರೀಸ್ನ ರೋಗ, ಎಸ್ಪೆಷಲಿ ಅಮೇರಿಕಾ, ಅದರಲ್ಲಿ ತುಂಬ ಕಾಮನ್ ಆಗಿ ಕಾಣಿಸುವಂಥದ್ದು. ಒಂದು ಸ್ಟಡಿ ಪ್ರಕಾರ ಹೇಳ್ತಾರೆ 80 ವಯಸ್ಸಿನ ಮೇಲೆ 80% ಜನರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ತದೆ. ಬಟ್ ಇದ್ದ ಎಲ್ಲ ಕ್ಯಾನ್ಸರ್ಗಳಲ್ಲಿ ಒಳ್ಳೆ ಕ್ಯಾನ್ಸರ್ ಅಂತಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್. ಯಾಕೆ ಅಂತ ಕೇಳ್ಬೋದು. ಯಾಕಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದರೆ 7 ಜನರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದರೆ ಆ ಪ್ರಾಸ್ಟೇಟ್ ಕ್ಯಾನ್ಸರಿಂದ ಸಾವು ಸಂಭವಿಸುವ ಚಾನ್ಸಸ್ ಬರೀ ಒಬ್ಬರಲ್ಲಿ ಮಾತ್ರ ಇರ್ತದೆ. ಸೊ ಹಾಗಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ರೋಗಿಗಳು ತುಂಬ ವರ್ಷ ಯಾವುದೇ ತೊಂದರೆ ಇಲ್ಲದೆ, ಅವರ ಕ್ವಾಲಿಟಿ ಆಫ್ ಲೈಫ್ ಹಾಳಾಗದೆ ತುಂಬ ವರ್ಷ, 10 ವರ್ಷ, 15 ವರ್ಷ ಯಾವುದೇ ತೊಂದರೆ ಇಲ್ಲದಂತ ಬದುಕುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಅರ್ಲಿ ಟ್ರೀಟ್ಮೆಂಟ್ ಅನ್ನುವಂಥದ್ದು, ಅರ್ಲಿ ಡಿಟೆಕ್ಷನ್, ಅರ್ಲಿ ಟ್ರೀಟ್ಮೆಂಟ್ ಅನ್ನುವಂಥದ್ದು ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ಬಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ನ ಇದು ಕಡಿಮೆ. ಯಾಕಂತಂದರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು, ಇದರಿಂದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇದುಗಳು ಕಡಿಮೆ. ಬಟ್ ಯೂಶ್ವಲಿ ಈಗ ಸಹ ನಮ್ಮ ಇಂಡಿಯಾದಲ್ಲಿ ನಮ್ಮ ಲೈಫ್ ಸ್ಟೈಲ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಒಬೇಸಿಟಿ, ಹೈಪರ್ ಟೆನ್ಷನ್ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಸಹ ಜಾಸ್ತಿ ಆಗ್ತಾ ಉಂಟು. ಎಸ್ ಡಾಕ್ಟರ್, ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ತುಂಬಾ ಅಗತ್ಯ ಅಂತ ಹೇಳಿದ್ರಿ. ಸೊ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಹಾಗಾದರೆ? ನಾವು ಈಗ ಟ್ರೀಟ್ಮೆಂಟನ್ನು 2 ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ಒಂದು BPH. ಯಾಕಂದರೆ ಈ 2 ಗಡ್ಡೆಗಳಿಗೆ ಬೇಕಾಗುವಂಥ ಟ್ರೀಟ್ಮೆಂಟ್ 2 ಡಿಫ್ರೆಂಟ್ ಆಗಿರ್ತದೆ. ಸೊ BPH ಅಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಯೂಶ್ವಲಿ ಫಸ್ಟ್ ಆಗಿ ಮಾಡುವಂಥದ್ದು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ನಾನು ಆವಾಗಲೇ ಹೇಳಿದಾಗ IPS ಸ್ಕೋರ್ ಮೂಲಕ ನಾವು ಡಿಸೈಡ್ ಮಾಡ್ತೇವೆ ಯಾವ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಬೇಕು ಬೇಡ ಅನ್ನುವಂಥದ್ದು. ಯೂಶ್ವಲಿ ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. IPS ಸ್ಕೋರ್ ಪ್ರಕಾರ ಮೈಲ್ಡ್ ಸಿಂಪ್ಟಮ್ಸ್ ಇದ್ದವರಿಗೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ಮೇನ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು ಇದು ಭಾಳ ಮುಖ್ಯವಾದದ್ದು. ಮತ್ತು ಬಿಹೇವಿಯರಲ್ ಮಾಡಿಫಿಕೇಷನ್, ಜಂಕ್ ಫುಡ್ ತಿನ್ನುವಂಥದ್ದು, ಸ್ಪೈಸಿ ಫುಡ್ ತಿನ್ನುವಂಥದ್ದು ಆದಷ್ಟೇ ಅವಾಯ್ಡ್ ಮಾಡಿದರೆ ಹೆಚ್ಚಿನ ರೋಗ ಲಕ್ಷಣಗಳು
ಹೆಚ್ಚಾಗಿ ಕಡಿಮೆ ಆಗ್ತದೆ ಮೈಲ್ಡ್ ಸಿಂಪ್ಟಮ್ಸ್ ಇರುವಂಥ ರೋಗಿಗಳಲ್ಲಿ. ಮತ್ತೆ 6 ಗಂಟೆ ನಂತರ ನೀರು ಕುಡಿಯೋದನ್ನು ಕಡಿಮೆ ಮಾಡುವಂಥದ್ದು, ಇವೆಲ್ಲ ಮಾಡಿದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಈಗ ಮಾಡ್ರೇಟ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೇವೆ, ಈ ಮಧ್ಯಮ ಇದರಲ್ಲಿರುವಂಥವರಿಗೆ ಅವರಿಗೆ ನಾವು ಯೂಶಲಿ ಟ್ರೀಟ್ಮೆಂಟನ್ನು 2 ಥರದ ಟ್ರೀಟ್ಮೆಂಟ್ ಇದೆ, ಟ್ಯಾಬ್ಲೆಟ್ ಮೂಲಕ ಕೊಡ್ತೇವೆ. ಆಲ್ಫಾ ಬ್ಲಾಕರ್ಸ್ ಅಂತ ಹೇಳ್ತೇವೆ, ಟ್ಯಾಮ್ಸುಲೋಸಿನ್, ಸಿಲಡೋಸಿನ್, ಆಲ್ಫುಜೂಸಿನ್ ಅಂತ 3 ಥರದ ಕಾಮನ್ ಆಗಿ ಯೂಸ್ ಮಾಡುವಂಥ ಆಲ್ಫಾ ಬ್ಲಾಕರ್ಸ್ ಇರ್ತದೆ. ಅದಲ್ಲದೆ ಡ್ಯೂಟಾಸ್ಟೆರಾಯ್ಡ್ ಆ್ಯಂಡ್ ಫಿನಾಸ್ಟೆರಾಯ್ಡ್ ಅಂತ ಇನ್ನೊಂದು ಮಾತ್ರೆಗಳಿರ್ತದೆ. ಈ ಮಾತ್ರೆಗಳನ್ನು ಕಾಂಬಿನೇಷನಲ್ಲಿ ಸಹ ನಾವು ಕೊಡ್ತೇವೆ. ಇದರಿಂದ ಹೆಚ್ಚಿನ ರೋಗಿಗಳು ಈ ಟ್ಯಾಬ್ಲೆಟನ್ನು ಸ್ಟಾರ್ಟ್ ಮಾಡಿದ ಮೇಲೆ ಸಿಂಪ್ಟಮ್ಸಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಈಗಿನ ಇದು ಸರ್ಜರಿ ಅವಶ್ಯಕತೆಯನ್ನು ನಾವು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೋದು. ಬಟ್ ಒಂದು ಸಮಸ್ಯೆ ಏನಂತಂದರೆ ಈ ಟ್ಯಾಬ್ಲೆಟ್ಗಳನ್ನು ನಾವು ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಗ್ತದೆ. ಈಗ 3 ತಿಂಗಳು ಟ್ರೀಟ್ಮೆಂಟ್ ಮಾಡಿ ಮತ್ತೆ ಬಿಡಲಿಕ್ಕೆ ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ಈ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೇಬೇಕಾಗ್ತದೆ. ಎಲ್ಲಾದರೂ ನೀವು ಬಿಡಬೇಕು ಅಂತಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಯೇ ನಂತರವೇ ನಿಲ್ಲಿಸಬೇಕಾಗ್ತದೆ. ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಸ್ ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನಷ್ಟು ಮಾತನಾಡಲಿಕ್ಕಿದೆ ಡಾಕ್ಟರ್, ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಬರೋಣ. ಎಸ್, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ಬ್ರೇಕ್ನ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನೀವು BPH ಹಾಗೆಯೇ ಈ ಒಂದು ಪ್ರೋಸ್ಟೇಟ್ ಸರ್ಜರಿ ಅಂದರೆ ಪ್ರೋಸ್ಟೇಟ್ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಹಾಗೆಯೇ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರಿ. ಸೊ ಇನ್ನು BPH ರೋಗಿಗೆ ಯಾವ ಸರ್ಜರಿ ಅಗತ್ಯ ಇದೆ ಅನ್ನುವಂಥ ಡಾಕ್ಟರ್? ಯಾವಾಗ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಫೇಲ್ಯೂರ್ ಆದರೆ, ಇಲ್ಲ ನಾನು ಆವಾಗಲೇ ಹೇಳಿದಾಗ ಗಂಭೀರ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅಂಥ ರೋಗಿಗಳಲ್ಲಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿ ಬರ್ತದೆ. ಈಗ ಶಸ್ತ್ರಚಿಕಿತ್ಸೆ ಅಂತ ಅನ್ನುವಂಥದ್ದು ಕಂಪ್ಲೀಟ್ಲಿ ಎಂಡೋಸ್ಕೋಪಿಕ್ ಪ್ರೊಸೀಜರ್. ಪ್ರೋಸ್ಟೇಟ್ ಗ್ರಂಥಿಯ ಸರ್ಜರಿ ಅನ್ನುವಂಥದ್ದು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಅದು ಯೂಶುವಲಿ ನಾವು 2-3 ರೀತಿಯಲ್ಲಿ ಮಾಡ್ತೇವೆ. ಒಂದು TRP ಅಂತ ಹೇಳ್ತೇವೆ, ಟ್ರಾನ್ಸ್ಯೂರೆಥ್ರಲ್ ರಿಸೆಕ್ಷನ್ ಆಫ್ ದ ಪ್ರಾಸ್ಟೇಟ್ ಅಂತ ಹೇಳ್ತೇವೆ. ಮೂತ್ರನಾಳದ ಮೂಲಕ ನಾವು ಕ್ಯಾಮರಾವನ್ನು ಹಾಕಿ ಎಂಡೋಸ್ಕೋಪನ್ನು ಹಾಕಿ ಪ್ರಾಸ್ಟೇಟ್ ಗ್ರಂಥಿಯನ್ನು ಕರೆಂಟನ್ನು ಉಪಯೋಗಿಸಿ, ಬೈಪೋಲಾರ್ ಕರೆಂಟ್ ಅಂತ ಹೇಳ್ತೇವೆ, ಅದನ್ನು ಉಪಯೋಗಿಸಿ ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗಿತೇವೆ. ಸೊ ಅದು ಯೂಶುವಲಿ ಏನಾಗ್ತದೆ ಅಂತಂದರೆ ಯೂಶುವಲಿ 1/2 ಗಂಟೆ ಬೇಕಾಗ್ತದೆ. ಮತ್ತು ಗ್ರಂಥಿಯ ಸೈಜ್ ಮೇಲೆ ಅದರ ಡ್ಯೂರೇಷನ್ ಡಿಪೆಂಡ್ ಆಗ್ತದೆ. ಇದು TRP ಅಂತ ಹೇಳ್ತೇವೆ. ಅದಲ್ಲದೆ ಇನ್ನೊಂದು ಇದಂತಂದ್ರೆ TUIP ಅಂತ ಹೇಳ್ತೇವೆ, ಟ್ರಾನ್ಸ್ಯೂರೆಥ್ರಲ್ ಇನ್ಸಿಷನ್ ಆಫ್ ದ ಪ್ರಾಸ್ಟೇಟ್ ಅಂತ ಹೇಳ್ತೇವೆ. ಅದು ಏನಂತಂದ್ರೆ ಪ್ರಾಸ್ಟೇಟ್ ಗ್ರಂಥಿ ತುಂಬ ಸಣ್ಣದಿದ್ದಾಗ, 30 ಗ್ರಾಮ್ಗಿಂತ ಕಡಿಮೆ ಇದ್ದಾಗ ನಾವು ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗೆಯುವುದಿಲ್ಲ. ಅದು ಜಸ್ಟ್ 2 ಇನ್ಸಿಷನ್ ಅನ್ನು ಕೊಟ್ಟು ಆ ಮೂತ್ರ ದ್ವಾರವನ್ನು ಸ್ವಲ್ಪ ದೊಡ್ಡದು ಮಾಡ್ತೇವೆ. ಓಕೆ. ಎಸ್ ಡಾಕ್ಟರ್, ಹಾಗೇನೆ BPH ಬಾರದಂತೆ ಏನಾದರೂ ತಡೆಗಟ್ಟುವ ಕ್ರಮಗಳಿದೆಯಾ ಹೇಗೆ ಅಂತ? BPH ಬಾರದಂತೆ ನಾವು ಹೆಚ್ಚಾಗಿ ಏನು BPHನ ಪ್ರಿವೆಂಟಿವ್ ಆಗಿರುವಂಥದ್ದು ಯಾವುದೇ ಇಲ್ಲ. ಬೆಸ್ಟ್ ಅಂತಂದರೆ BPHನ ಕಡಿಮೆ ಮಾಡಲಿಕ್ಕೆ ಹೆಚ್ಚಾಗಿ ಹೆಲ್ತಿ ಲೈಫ್ ಸ್ಟೈಲ್ ಅನ್ನು ಏನೇನು ಹೇಳ್ತೇವೆ ಅದನ್ನು ಅಳವಡಿಸಿಕೊಳ್ಳೇಬೇಕು. ಎಸ್ಪೆಷಲಿ ಜಂಕ್ ಫುಡ್ ತಿನ್ನುವಂಥದ್ದು, ಈ ಮೆಟಬಾಲಿಕ್ ಸಿಂಡ್ರೋಮ್ ಏನು ಹೇಳ್ತೇವೆ, ಹೈಪರ್ ಟೆನ್ಷನ್, ಒಬೇಸಿಟಿ, ಈ ಡಯಾಬಿಟಿಸ್ ಅನ್ನುವಂಥದ್ದು, ಇವುಗಳೆಲ್ಲ ಇದು ದೊಡ್ಡದಾಗಲಿಕ್ಕೆ, ಪ್ರಾಸ್ಟೇಟ್ ಗ್ರಂಥಿ ಬೇಗ ದೊಡ್ಡದಾಗಲಿಕ್ಕೆ ಕಾರಣ ಇರ್ತದೆ. ಸೊ ಹಾಗಾಗಿ ಹೆಲ್ತಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಂಡ್ರೆ BPHನ ಸಿಂಪ್ಟಮ್ಸ್ಗಳನ್ನು ಕಡಿಮೆ ಮಾಡಬಹುದು. ಎಸ್ ಡಾಕ್ಟರ್, ಹಾಗೆಯೇ ಪ್ರೋಸ್ಟೇಟ್ ಸರ್ಜರಿ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಪ್ರಾಸ್ಟೇಟ್ ಸರ್ಜರಿಯಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ TRP, TIP ಅಲ್ಲದೆ ಈಗ ಲೇಸರ್ ಸರ್ಜರಿ ಬಂದಿದೆ, ಹೋಲೆಪ್ ಅಂತ ಹೇಳ್ತೇವೆ. ಹೋಮಿಯಂ ಲೇಸರ್ ಅನ್ನು ಉಪಯೋಗಿಸಿ ಪ್ರಾಸ್ಟೇಟ್ ಗ್ರಂಥಿಯ ಸರ್ಜರಿಯನ್ನೇ ಮಾಡ್ತೇವೆ. TRPಗೆ ಕಂಪೇರ್ ಮಾಡಿದರೆ ಹೋಮಿಯಂ ಲೇಸರ್ ಅಲ್ಲಿ ಅಡ್ವಾಂಟೇಜ್ ಏನಂತಂದರೆ ಈಗ ಬ್ಲೀಡಿಂಗ್ ತುಂಬ ಕಡಿಮೆ ಇರ್ತದೆ. ಯೂಶುವಲಿ ಪ್ರಾಸ್ಟೇಟ್ ಸರ್ಜರಿಯಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ. ಹೋಮಿಯಂ ಲೇಸರ್ ಯೂಸ್ ಮಾಡಿದಾಗ ಬ್ಲೀಡಿಂಗ್ ತುಂಬ ಕಡಿಮೆ ಇರ್ತದೆ. ಮತ್ತೆ ಹೋಮಿಯಂ ಲೇಸರ್ ಸರ್ಜರಿ ಮಾಡಿದಾಗ ಇಡೀ ಪ್ರಾಸ್ಟೇಟ್ ಗ್ರಂಥಿಯನ್ನು ನಾವು ತೆಗಿತೇವೆ. ಅದನ್ನು ತೆಗೆದು ಮತ್ತೆ ಒಳಗಡೆಯಿಂದ ಅದನ್ನು ಕೊರೆದು ಉಳಿದ ಗ್ರಂಥಿಯನ್ನು ತೆಗಿತೇವೆ, ಹೋಲೆಪ್ ಸರ್ಜರಿ ಅಂತ ಹೇಳ್ತೇವೆ. ಇದಲ್ಲದೆ ನಾವು ಓಪನ್ ಸರ್ಜರಿ ಮಾಡುವಂಥದ್ದು ಈಗ ತುಂಬ ಕಡಿಮೆ ಆಗಿದೆ. ಯಾಕಂದ್ರೆ TRP ಬಂದ ಮೇಲೆ, ಪ್ರಾಸ್ಟೇಟ್ ಬೈಪೋಲರ್ TRP ಬಂದ ಮೇಲೆ ಬಹಳ ಕಡಿಮೆ. ಓಪನ್ ಸರ್ಜರಿ ಯಾವಾಗ ಮಾಡ್ತೇವೆ ಅಂದ್ರೆ ಪ್ರಾಸ್ಟೇಟ್ ಗ್ರಂಥಿ 80 ಗ್ರಾಮ್ಗಿಂತ ದೊಡ್ಡದಿದ್ದಾಗ, 100 ಗ್ರಾಮ್ 150 ಗ್ರಾಮ್ ಪ್ರಾಸ್ಟೇಟ್ ಇದ್ದಾಗ ಯೂಶುವಲಿ ಕೆಳ ಹೊಟ್ಟೆಯಲ್ಲಿ ಒಂದು ಇನ್ಸಿಷನ್ ಹಾಕಿ ನಾವು ಇಡೀ ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗಿತೇವೆ. ಅದು 2 ರೀತಿ ಮಾಡ್ಬೋದು. ಒಂದು ಮೂತ್ರಕೋಶದ ಒಳಗಡೆಯಿಂದನೂ ಸಹ ಮಾಡ್ಬೋದು, ಮೂತ್ರಕೋಶದ ಹೊರಗಡೆಯಿಂದನೂ ಸಹ ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗಿಬೋದು. ಬಟ್ ಓಪನ್ ಸರ್ಜರಿ ಮಾಡಿದಾಗ ಏನಂತಂದರೆ ಹಾಸ್ಪಿಟಲ್ ಸ್ಟೇ ತುಂಬ ಜಾಸ್ತಿ ಇರ್ತದೆ. ಪೇಷಂಟ್ 7 ರಿಂದ 8 ದಿವಸ ಆಸ್ಪತ್ರೆಯಲ್ಲಿ ನಿಲ್ಲಬೇಕು, ಗಾಯ ಇರ್ತದೆ, ಇದೆಲ್ಲ ತೊಂದರೆಗಳಿರ್ತದೆ. ಮತ್ತು 2 ಡ್ರೈನ್ ಅಂತ ಹೇಳ್ತೇವೆ, ಟ್ಯೂಬ್ ಇರ್ತದೆ, ತುಂಬ ದಿವಸ ಟ್ಯೂಬನ್ನು ಇಡಬೇಕಾದ ಅವಶ್ಯಕತೆ ಇರ್ತದೆ. TRPಯಲ್ಲಿ ಆ ರೀತಿ ಯಾವುದಾದ್ರು ಅವಶ್ಯಕತೆ ಇರುವುದಿಲ್ಲ. ಎಸ್ ಡಾಕ್ಟರ್, ಪ್ರೋಸ್ಟೇಟ್ ಸರ್ಜರಿ ಆಗಿರ್ಬೋದು ಅಥವಾ BPH ಸರ್ಜರಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋದ್ರಿ. ಸೊ ಇದರಿಂದ ಏನಾದರೂ ಸಂಪೂರ್ಣವಾಗಿ ಆ ಒಂದು ರೋಗ ನಿವಾರಣೆಯಾಗುತ್ತಾ ಹೇಗೆ ಅಂತ, ಮತ್ತೆ ಬರುವಂತಹ ರಿಪೀಟ್ ಚಾನ್ಸಸ್ ಏನಾದರೂ ಇದೆಯಾ?
ಪ್ರಾಸ್ಟೇಟ್ ಗ್ರಂಥಿ ಅಂತ ಅನ್ನುವಂಥದ್ದು ನಾವು ಈವನ್ ಪ್ರಾಸ್ಟೇಟ್ ಸರ್ಜರಿ ಮಾಡಿದ್ರು ಸಹ TRP ಮಾಡಿದ್ರು ಸಹ ಯೂಶ್ವಲಿ 10-15 ವರ್ಷದ ನಂತರ ಅದು ರಿಕರೆನ್ಸ್ ಆಗುವ ಚಾನ್ಸಸ್ ಇದ್ದೇ ಇರ್ತದೆ. ಯಾಕಂತಂದ್ರೆ ನಾವು ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗೆಯೋದಿಲ್ಲ, ಪ್ರಾಸ್ಟೇಟ್ ಗ್ರಂಥಿಯಲ್ಲಿರುವಂಥ ಎಡಿನೋಮಾ ಅಂತ ಏನು ಹೇಳ್ತೇವೆ ಅದನ್ನ ಮಾತ್ರ ತೆಗಿತೇವೆ. ಮತ್ತೆ ಅದು ಕರೆಂಟಲ್ಲಿ ನಾವು ಅದನ್ನ ಪೀಸ್ ಆಗಿ ತೆಗೆಯೋದ್ರಿಂದ ಸ್ವಲ್ಪ ಗ್ರಂಥಿ ಉಳ್ಕೊಳ್ತದೆ. ಸೊ ಯೂಶ್ವಲಿ ಅದು ಏನೋ ರಿಕರೆನ್ಸ್ ಅನ್ನುವಂಥದ್ದು ಯೂಶ್ವಲಿ 10-15 ವರ್ಷ ತಗೊಳ್ತದೆ. ಅಷ್ಟರೊಳಗೆ ಯೂಶ್ವಲಿ ಮತ್ತೆ ರಿಕರೆನ್ಸ್ ಆಗುದಿಲ್ಲ. ಎಸ್ ಡಾಕ್ಟರ್, ಹಾಗಾದ್ರೆ ಈ ಒಂದು ಪ್ರೋಸ್ಟೇಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿಯ ಫೆಸಿಲಿಟಿ ಇದೆ ಅನ್ನುವಂಥ ಡಾಕ್ಟರ್? ಪ್ರಾಸ್ಟೇಟ್ ಸರ್ಜರಿಗೆ ಸಂಬಂಧಪಟ್ಟಂತೆ ನಾವು ಫಾದರ್ ಮುಲ್ಲರ್ಸ್ ಅಲ್ಲಿ TRP ಅನ್ನ ಮಾಡ್ತೇವೆ. ಬೈಪೋಲಾರ್ TRP ಅನ್ನುವಂಥದ್ದು ಇದು ಲೇಟೆಸ್ಟ್ ಟೆಕ್ನಾಲಜಿ. ಬೈಪೋಲಾರ್ TRP ಅಂತಂದ್ರೆ ನಾವು ಯೂಶ್ವಲಿ ಸಲೈನ್ ಅಂತ ಹೇಳ್ತೇವೆ, ನಾರ್ಮಲ್ ಸಲೈನ್. ಸೊ ಯೂಶ್ವಲಿ ಮೋನೋಪೋಲಾರ್ TRP ಅಂತ ಹೇಳ್ತೇವೆ. ಅದರಿಂದ ಪ್ರಾಬ್ಲಮ್ಗಳು ಜಾಸ್ತಿ ಇರ್ತದೆ. ಸ್ಟ್ರಿಕ್ಚರ್ ಅಂತ ಹೇಳಿ ಮೂತ್ರನಾಳ ಸಣ್ಣದಾಗುವಂಥದ್ದು, ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದೆಲ್ಲ ಇರ್ತದೆ. ಸೊ ಹಾಗಾಗಿ ನಾವೀಗ ಲೇಟೆಸ್ಟ್ ಟೆಕ್ನಾಲಜಿದ ಬೈಪೋಲಾರ್ TRPಗೆ ಶಿಫ್ಟ್ ಆಗಿದ್ದೇವೆ. ಸೊ ಅದರಲ್ಲಿ ನೀವು ಒಳ್ಳೆಯ ಪ್ರಾಸ್ಟೇಟ್ ಸರ್ಜರಿ ಆದ ಮೇಲೆ ಪೇಷಂಟ್ಸಲ್ಲಿ ಯಾವುದೇ ರೀತಿಯ ರಕ್ತಸ್ರಾವ ಇರುವುದಿಲ್ಲ, ಬ್ಲೀಡಿಂಗ್ ಇರುವುದಿಲ್ಲ. 3ನೇ ದಿವಸಕ್ಕೆ ನಾವು ಕೆಥೆಟರ್ ಏನು ಹೇಳ್ತೇವೆ, ಮೂತ್ರ ನಳಿಕೆ, ಅದನ್ನು ತೆಗೆದು ಮನೆಗೆ ಕಳಿಸ್ತೇವೆ. ಸೊ ಅದಲ್ಲದೆ ನಮ್ಮಲ್ಲಿ ಓಪನ್ ಸರ್ಜರಿ ಮಾಡುವಂಥ ಎಲ್ಲ ಫೆಸಿಲಿಟಿಗಳು ಸಹ ಉಂಟು. ಹಾಗಾದ್ರೆ ಈ ಎಲ್ಲ ಸರ್ಜರಿಯಿಂದಾಗಿ ಏನಾದರೂ ಜೀವದ ಮೇಲೆ ಅಪಾಯ ಇದೆಯಾ ಹೇಗೆ ಅಂತ? ಪ್ರಾಸ್ಟೇಟ್ ಸರ್ಜರಿ ಅಂತಂದ್ರೆ ಅನಸ್ತೇಷಿಯಾದ ರಿಸ್ಕ್ ಇದ್ದೇ ಇರ್ತದೆ. ಯೂಶ್ವಲಿ ಈ ಪ್ರಾಸ್ಟೇಟ್ ತೊಂದರೆ ಅನ್ನುವಂಥದ್ದು ವಯಸ್ಸಾದ ರೋಗಿಗಳಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಇದ್ದೇ ಇರ್ತದೆ, ಅನಸ್ತೇಷಿಯಾದ ರಿಸ್ಕ್ ಇದ್ದೇ ಇರ್ತದೆ. ಇದಲ್ಲದೆ ಪ್ರಾಸ್ಟೇಟ್ ಸರ್ಜರಿಯಿಂದ ಉಂಟಾಗುವ ತೊಂದರೆಗಳಿಗೆ ಬಂದ್ರೆ ಒಂದು ಬ್ಲೀಡಿಂಗ್. ಯೂಶ್ವಲಿ ಈಗ ನಾವು ಪೇಷಂಟ್ಸ್ಗೆ ಇನ್ಫೆಕ್ಷನ್ ಇದೆ, ಸೋಂಕಿದೆ ಅಂತ ಪೇಷಂಟ್ಸ್ಗಳಲ್ಲಿ ಸರ್ಜರಿ ಮಾಡಿದಾಗ ರಕ್ತಸ್ರಾವ ಜಾಸ್ತಿ ಇರ್ತದೆ, ಇದಾಗುವಂತ ಚಾನ್ಸಸ್ ಇರ್ತದೆ. ಮತ್ತೊಂದು ಈ ಆಪರೇಷನ್ ಮಾಡಿ 3ನೇ ದಿವಸ ನಾವು ಟ್ಯೂಬ್ ಯೂಶ್ವಲಿ ತೆಗಿತೇವೆ. ತೆಗೆದ ಮೇಲೆ ಮೂತ್ರ ಮಾಡಲಿಕ್ಕೆ ಆಗದೆ ಇರುವಂತ ತೊಂದರೆಗಳು ಸಹ ಬರುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಳಗಡೆ ಗಾಯ ಇರುವುದರಿಂದ ಕೆಲವರಲ್ಲಿ ಅದು ಮೂತ್ರ ಮಾಡಲಿಕ್ಕೆ ಆಗುದಿಲ್ಲ, ಈ ತೊಂದರೆ ಬರುವಂತ ಚಾನ್ಸಸ್ ಇರ್ತದೆ. ಮತ್ತೊಂದು ಮೈನ್ ಆಗಿ ಬರುವಂತ ತೊಂದರೆ ಏನಂತಂದ್ರೆ ಕೆಲವರಿಗೆ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೇವೆ. ಹೆಚ್ಚಿನ ರೋಗಿಗಳಲ್ಲಿ ಪ್ರಾಸ್ಟೇಟ್ ಸರ್ಜರಿಗೆ ಒಳಪಡಬೇಕು ಅಂತ ಹೇಳಿದಾಗ ಅವರಲ್ಲಿ ಇರುವಂಥ ಒಂದು ಕಾಮನ್ ಕ್ವಶನ್ ಅಂತಂದರೆ ಆಪರೇಷನ್ ಆದ ಮೇಲೆ ಅರಿಯದೆ ಮೂತ್ರ ಹೋಗ್ತದೆ, ಗೊತ್ತಾಗದೆ ಮೂತ್ರ ಹೋಗುವಂಥ ಚಾನ್ಸಸ್ ಇರ್ತದೆ ಅಂತ. ಯೂಶ್ವಲಿ ಈ ಪ್ರಾಸ್ಟೇಟ್ ಸರ್ಜರಿ ಮಾಡಿದಾಗ ಕೆಲವು ರೋಗಿಗಳಲ್ಲಿ ಯೂಶ್ವಲಿ 1 ತಿಂಗಳವರೆಗೆ ಗೊತ್ತಿಲ್ಲದೆ ಮೂತ್ರ ಹೋಗ್ತದೆ. ಅದನ್ನು ನಾವು ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೇವೆ. ಅರ್ಜ್ ಇನ್ಕಾಂಟಿನೆನ್ಸ್ ಅಂದರೆ ಅರ್ಜೆನ್ಸಿ, ಕೂಡಲೇ ಹೋಗ್ಬೇಕಂತ ಅನ್ನೋದು. ಯಾಕಂತಂದ್ರೆ ಅದು 2-3 ಕಾರಣಗಳಿಗೆ ಆಗ್ತದೆ. ಒಂದು, ಪ್ರಾಸ್ಟೇಟ್ ಅನ್ನುವಂಥದ್ದು ಒಂದು ಗಾಯ, ತೆರೆದ ಗಾಯ, ಅದರ ಮೇಲೆ ಮೂತ್ರ ಬಿದ್ದಾಗ ಅರ್ಜೆನ್ಸಿ ಇದ್ದೇ ಇರ್ತದೆ, ಅದರಿಂದ ಸ್ವಲ್ಪ ಮೂತ್ರ ಲೀಕ್ ಆಗ್ತದೆ. ಇದಲ್ಲದೆ ಇನ್ಫೆಕ್ಷನ್ ಏನಾದರೂ ಆದರೆ, ಮೂತ್ರ ಆಪರೇಷನ್ ಆದ ಮೇಲೆ ರೋಗಿಗಳಿಗೆ ಸೋಂಕು ಏನಾದರೂ ಆದರೆ ಸಹ ಸ್ವಲ್ಪ ಮೂತ್ರ ಲೀಕ್ ಆಗುವಂಥ ಚಾನ್ಸಸ್ ಇರ್ತದೆ. ಯೂಶ್ವಲಿ ಇಂಥ ಎಲ್ಲ ಲೀಕ್ಗಳನ್ನುವಂಥದ್ದು ಯೂಶ್ವಲಿ 15 ತಿಂಗಳ ಒಳಗೆ, 15 ದಿವಸದಿಂದ 1 ತಿಂಗಳ ಒಳಗೆ ಯೂಶ್ವಲಿ ನಿಲ್ತದೆ. ಸೊ ಹಾಗಾಗಿ ರೋಗಿಗಳು ಮೂತ್ರ ಲೀಕ್ ಆಗ್ತದೆ ಅನ್ನುವಂಥ ಹೆದರುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ರ್ಯಾರ್ ಕಾಂಪ್ಲಿಕೇಶನ್, 100ರಲ್ಲಿ 1 ಆಗುವಂಥ ಕಾಂಪ್ಲಿಕೇಶನ್ ಅಂದರೆ ಯುರೆಥ್ರಲ್ ಸ್ಟ್ರಿಕ್ಚರ್ ಅಂತ ಹೇಳ್ತೇವೆ. ಯುರೆಥ್ರಲ್ ಸ್ಟ್ರಿಕ್ಚರ್, ಬ್ಲಾಡರ್ ನೆಕ್ ಸ್ಟೆನೋಸಿಸ್ ಅಂತ. ಯಾಕಂದ್ರೆ ನಾವು ದೊಡ್ಡ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡೋದ್ರಿಂದ ತುಂಬ ಹೊತ್ತು ಸರ್ಜರಿ ಮಾಡಿದಾಗ, ನಾನು ಆವಾಗಲೇ ಹೇಳಿದಾಗ ಈಗ ಬೈಪೋಲರ್ TRP ಬಂದ ಮೇಲೆ ಈ ಸ್ಟ್ರಿಕ್ಚರ್ನ ಚಾನ್ಸಸ್ಗಳು ತುಂಬ ಕಡಿಮೆ ಆಗಿದೆ. ಸೊ ಯೂಶ್ವಲಿ <1% ಅಂತ ಹೇಳ್ತೇವೆ. ಅಂತರಲ್ಲಿ ಮೂತ್ರನಾಳ ಅನ್ನುವಂಥದ್ದು ಸಣ್ಣದಾಗುವ ಚಾನ್ಸಸ್ ಇರ್ತವೆ. ಸೊ ಹಾಗೇನಾದರೂ ಆದರೆ ಆ ಮೂತ್ರನಾಳವನ್ನು ಸ್ವಲ್ಪ ದೊಡ್ಡದು ಮಾಡಬೇಕಾಗಿದ್ದ ಅವಶ್ಯಕತೆ ಬರ್ಬೋದು. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಒಂದು ಪ್ರಾಸ್ಟೇಟ್ ಬಗ್ಗೆ ಜನರಿಗೆ ನಿಮ್ಮ ಒಂದು ಕಿವಿ ಮಾತು. ಎಷ್ಟೋ ಜನ ಭಯಪಟ್ಟಿರ್ತಾರೆ, ಸೊ ಇಂತಹ ಒಂದು ಕಾಯಿಲೆ ಇದ್ರೆ ಹೇಗೆ ಅಂತ. ಸೊ ಇದರ ಬಗ್ಗೆ ನೀವು ಒಂದು ಮೆಸೇಜ್ ಕೊಡೋದಾದ್ರೆ? ಪ್ರಾಸ್ಟೇಟ್ ಗ್ರಂಥಿಯ ತೊಂದರೆಗಳಿದೆ, ಮೂತ್ರ ಹೋಗಲಿಕ್ಕೆ ತೊಂದರೆಗಳಿದ್ದಾಗ ನಾನು ಹೇಳೋದಂತಂದ್ರೆ ನೀವು ಯೂರಾಲಜಿಸ್ಟನ್ನು ಕನ್ಸಲ್ಟ್ ಮಾಡಲೇಬೇಕು. ಯಾಕಂತಂದ್ರೆ ಅದು ಕ್ಯಾನ್ಸರ್ ಇಂದನೂ ಆಗಿರ್ಬೋದು, ಇಲ್ಲ ಜಸ್ಟ್ BPH ಅನ್ನು ಏನು ಹೇಳ್ತೇವೆ ಅದರಿಂದನೂ ಆಗಿರ್ಬೋದು. ಸೊ ನೀವು ಬೇರೆ ಯಾವುದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಯೂರಾಲಜಿಸ್ಟನ್ನೇ ಕನ್ಸಲ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಬೇರೆ ನೀವು ಕನ್ಸಲ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಯೂಶ್ವಲಿ ಪ್ರಾಸ್ಟೇಟಿಗೆ ಇರುವಂಥ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟು ಬಿಡ್ತಾರೆ. ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟಿದಾಗ ಏನಾಗ್ತದೆ, ನಿಮಗೆ ತೊಂದರೆಗಳು ಕಡಿಮೆ ಆಗ್ಬೋದು, ಬಟ್ ಆದರೆ ನಿಮಗೆ ಕ್ಯಾನ್ಸರ್ ಉಂಟಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಸೊ ಆವಾಗ ನೀವು ಮತ್ತೆ ಒಂದು 6 ತಿಂಗಳ ನಂತರ ಮತ್ತೆ ಅದು ಹೋದಾಗ ಆ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಚಾನ್ಸಸ್ಸು ಇರ್ತದೆ. ಸೊ ಹಾಗಾಗಿ ನೀವು ಪರೀಕ್ಷೆ ಮಾಡಿಸಿ ಟ್ಯಾಬ್ಲೆಟ್ ತಗೊಳ್ಳೋದು ಭಾಳ ಉತ್ತಮವಾದಂಥ ಕೆಲಸ. ಕ್ಯಾನ್ಸರ್ ಇಲ್ಲ ಅಂತೇಳಿ ಪ್ರೂವ್ ಮಾಡಿಕೊಂಡು ಆಮೇಲೆ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡ್ಬೋದು. ಇಂಥ ಕೆಲಸವನ್ನು ಯೂರಾಲಜಿಸ್ಟ್ ಮಾತ್ರ ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದು ಯೂರಾಲಜಿಸ್ಟನ್ನು ಕನ್ಸಲ್ಟ್ ಆಗಬೇಕು. ಮತ್ತು ಅದಲ್ಲದೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಅಗತ್ಯ. ಅದು ಎಲ್ಲ ರೋಗಗಳಿಗೂ ಸಹ ಭಾಳ ಅವಶ್ಯಕದ ನಿಯಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಪ್ರಾಸ್ಟೇಟ್ ಬಗ್ಗೆ ಆಗಿರ್ಬೋದು ಅಥವಾ BPH ಆಗಿರ್ಬೋದು, ಸೊ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.
ನೋಡಿದ್ರಲ್ವ ವೀಕ್ಷಕರೇ, ಪ್ರೋಸ್ಟೇಟ್ ಆಗಿರ್ಬೋದು ಅಥವಾ BP ಹೆಚ್ಚಾಗಿರ್ಬೋದು, ಈ ಒಂದು ರೋಗ ಹೇಗೆ ಬರುತ್ತೆ, ಹಾಗೇನೆ ಇದರ ಲಕ್ಷಣಗಳೇನು, ಇದನ್ನು ಹೇಗೆ ಪತ್ತೆ ಮಾಡ್ಬೋದು, ಸೊ ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.